ದೇಶಕ್ಕೆ ಮುಕುಟಪ್ರಾಯವಾಗಿರತಕ್ಕಂಥ ಕಾಶ್ಮೀರದ 370ನೇ ವಿಧಿಯ ರದ್ದತಿಯ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಚಿತ್ರಣವನ್ನು ಇವತ್ತು ನಾವೆಲ್ಲರೂ ತಿಳ್ಕೊಳ್ಬೇಕು. ದೇಶಭಕ್ತಿ ಮತ್ತು ಸ್ವಾಭಿಮಾನದ ವಿಚಾರವನ್ನು ಮೈಗೂಡಿಸಿಕೊಂಡು ರಾಷ್ಟ್ರ ಪ್ರೇಮವನ್ನು ಬೆಳೆಸಿರ್ತಕ್ಕಂಥ ಮತ್ತು ಈ ರಾಷ್ಟ್ರಕ್ಕೆ ಸರ್ವಸ್ವವನ್ನು ತ್ಯಾಗ ಮಾಡತಕ್ಕಂಥ ಆದರ್ಶ ಈ ಸಮಾಜದಲ್ಲಿ ಎಲ್ಲರದ್ದು ಆಗಬೇಕು ಅಂತಕ್ಕಂಥ ಆಶಯದಡಿಯಲ್ಲಿ ಇವತ್ತು ಸುಮಾರು 3 ಥಿಯೇಟರ್ಗಳಲ್ಲಿಯೂ ಕೂಡ ಸುಮಾರು 475 ಮಂದಿಗೆ ಈ ಚಿತ್ರವನ್ನು ಉಚಿತವಾಗಿ ತೋರಿಸತಕ್ಕಂಥ ವ್ಯವಸ್ಥೆ ಇವತ್ತು ವಕೀಲ ಬ್ರಿಗೇಡ್ ಮನೀಶ್ ಅವರ ನೇತೃತ್ವದಲ್ಲಿ ನಡೆದಿದೆ. ಎಲ್ಲರೂ ಈ ರಾಷ್ಟ್ರದ ಎಲ್ಲರೂ ಕೂಡ ಈ ವಿಚಾರವನ್ನು ತಿಳ್ಕೊಳ್ಬೇಕು ಮತ್ತು ದೇಶಾಭಿಮಾನವನ್ನು ಉಳಿಸತಕ್ಕಂಥ ಹಿನ್ನೆಲೆಯಲ್ಲಿ ಈ ಚಲನಚಿತ್ರವನ್ನು ನೋಡಬೇಕು ಅಂತಕ್ಕಂಥ ಆಶಯದ ಜೊತೆಗೆ ಎಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡುವಂಥದ್ದು ಈ ಕಾಶ್ಮೀರದ 370 ವಿಧಿಯನ್ನು ರದ್ದತಿಯ ಬಗ್ಗೆ ತಾವೆಲ್ಲರೂ ತಿಳ್ಕೊಳ್ಬೇಕು ಅಂತಕ್ಕಂಥ ಆಶಯದ ಅಡಿಯಲ್ಲಿ ಈ ಚಲನಚಿತ್ರ ಇವತ್ತು ಪ್ರದರ್ಶನಗೊಳ್ತಾ ಇದೆ. ಪುತ್ತೂರಿನ ಎಲ್ಲ ನಾಗರಿಕರು ಕೂಡ ಇದರ ಆ ವಿಚಾರವನ್ನು ತಿಳಿಯೋದಕ್ಕೋಸ್ಕರ ಈ ಚಿತ್ರವನ್ನು ವೀಕ್ಷಣೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310 91376 9448120 315